ಎನ್ಆರ್ಸಿ ಮತ್ತು ಸಿಎಎ ಕುರಿತು ಅಸಹಕಾರ ಚಳವಳಿ ನಡೆಸುವ ಕುರಿತು ಇನ್ನೂ ಕೂಡ ದಿನಾಂಕವನ್ನು ಅಂತಿಮಗೊಳಿಸಿಲ್ಲ ಅಂತ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಹಾಜಿ ಕೆಎಸ್ ಮಸೂದ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಸಮಾಲೋಚನಾ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ನೇತೃತ್ವದಲ್ಲಿ ಜನವರಿ 4ರಂದು ಅಸಹಕಾರ ಚಳವಳಿ ನಡೆಸಲು ನಿರ್ಧರಿಸಲಾಗಿತ್ತು. ಈ ಮಧ್ಯೆ ಬಿಜೆಪಿಯವರು ಕೂಡ ಜನವರಿ 12ರಂದು ಜನಜಾಗೃತಿ ಸಭೆ ನಡೆಸಲು ಮುಂದಾಗಿದ್ದಾರೆ. ಶಾಂತಿ ಸುವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಮತ್ತು ವಾತಾವರಣ ತಿಳಿಯಾಗುವವರೆಗೆ ಅಂದ್ರೆ 10 ದಿನದ ಮಟ್ಟಿಗೆ ಈ ಎರಡೂ ಕಾರ್ಯಕ್ರಮಗಳನ್ನು ಮುಂದೂಡುವಂತೆ ರಾಜ್ಯ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮುಸ್ಲಿಂ ಸಂಘಟನೆಗಳ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ದಿನಾಂಕವನ್ನು ಅಂತಿಮಗೊಳಿಸಲಿದ್ದೇವೆ ಎಂದು ಮೊಹಮ್ಮದ್ ಮಸೂದ್ ಹೇಳಿದ್ದಾರೆ. ಮುಸ್ಲಿಂ ಸೆಂಟ್ರಲ್ ಕಮಿಟಿಯಿಂದ ಮಂಗಳೂರು ನೆಹರು ಮೈದಾನದಲ್ಲಿ ಮಾಡುವಂಥಲ್ಲಿ 28ಕ್ಕೆ ಫಿಕ್ಸ್ ಆಗಿತ್ತು. ಅದನ್ನು ಈ ಕ್ರಿಸ್ಮಸ್ ಮತ್ತು ವರ್ಷಾವಸರಕ್ಕೋಸ್ಕರ ನಾವು ಪೋಸ್ಟ್ಪೋನ್ ಮಾಡಿ 4 ಜನವರಿಗೆ ಇಟ್ಟಿದ್ದೇವೆ. ಅದು ಪರ್ಮಿಷನ್ ಕೊಡಬೇಕು ನಾವು ಹೇಳಿದ್ದೇವೆ. ತದನಂತರ ಇದರಲ್ಲಿ ಏನಾಯ್ತು ಹೇಳಿದರೆ, ಮಾನ್ಯ ನಮ್ಮ ಪಾರ್ಲಿಮೆಂಟ್ ಸದಸ್ಯ ನಳಿನ್ ಕುಮಾರ್ ಅವರು 12ನೇ ತಾರೀಕಿಗೆ ಸಮಾವೇಶ ಮಾಡ್ತೇವೆ ಅದೇ ಮೈದಾನದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಈ 17-4 ಇದ್ದುದರಿಂದ ನಾವು ಇದನ್ನು 1 ದಿವಸದಲ್ಲಿ 2 ದಿವಸದಲ್ಲಿ ಏನು ಮಾಡ್ತೇವೆ, ಕಮಿಷನರ್ ನಮಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ, IG ಅವರು ಸಹ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅಷ್ಟು ನಾವು ಏನು ಮಾಡಬೇಕು ಇವತ್ತು ನಾವು ಮೀಟಿಂಗ್ ಮಾಡಿ ಮಾಡ್ತೇವೆ.